ಹಾಯ್ ನಮಸ್ಕಾರ ಮಾತುರಿಗಳು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪಿರೋಂಜಿ ಪಸತಾಯ್ ನನ್ನ ವಿಡಿಯೋ ಇನಿ ಟ್ಯೂಸ್ಡೇ ಕಾಂಡೆ 9:30 ಕ್ರಾಸ್ ಆಗ್ತದೆ. ಓಕೆ, ಇನ್ನಿದ್ದ ವಿಡಿಯೋಡು ಜಸ್ಟ್ ಒಂತೆ ಕಮೆಂಟ್ ಸೆಕ್ಷನ್ ದ ಡಿಸ್ಕಷನ್ ಉಪ್ಪುಣವೆ ಒಂಜಿ ಇಂಪಾರ್ಟೆಂಟ್ ಆಯ್ನ ಕಮೆಂಟ್ಗೆ ಹಿಂಗೆ ರಿಪ್ಲೈ ಮನ್ಪರಿತ್ತು ಬೊಕ್ಕ ಒಂಜಿ ಲಾಸ್ಟ್ ವಿಡಿಯೋಡು ಒಂಜಿ ಕ್ವೆಶನ್ ಕೇಂದಿತ್ತೈತೆ. ಸೊ ಆ ಕ್ವೆಶನ್ಗೆ ಆನ್ಸರ್ ನಿಗುಲ್ ಕೆಲವೇರ್ ಕಡಪುದರು. 2 ಜನ ಆತು, ಒಂಜಿ 2-3 ಜನ 3 ಜನ 4 ಜನ ಆತೆ ಜಾಸ್ತಿ ಇಚ್ಚಿ 10 ಜನ ಕಡಪುದರು. 2 ಜನ ಆ 3 ಜನ ಕಡಪದರು. ಸೊ ನಿಕಲ್ ಆನ್ಸರ್ ಕರೆಕ್ಟ್ ರಾಂಗ್ ಅನ್ಪನ್ಪೆ ನಿಕಲ್ಲ ಪುದಾರ್ಲ ಓದ್ವೆ, ನಿಕಲು ದಾದ ಕಮೆಂಟ್ ಪಾಡ್ದರು, ದಾದ ಆನ್ಸರ್ ಪಾಡ್ದರು ಅವೆಲ್ಲ ಓದ್ವೆ. ಬಟ್ ದಾಟ್ ವಿಲ್ ಬೀನ್ ಲಾಸ್ಟ್ ಐ ದುಂಬು ಒಂಜಿ ಇಂಪಾರ್ಟೆಂಟ್ ಆಯ್ನ ಕಮೆಂಟ್, ಸ್ವೀಟ್ ಆಯ್ನ ಕಮೆಂಟ್ ಅಂದೆ ಎನ್ನಲೆ. ಸೊ ಆ ಕಮೆಂಟ್ಗೆ ಯಾನಿತ್ತೆ ರಿಪ್ಲೈ ಮನ್ಪರೆ ಉಂಡು. ಬಟ್ ಅವು ರಿಪ್ಲೈ ಕನ್ನಡ ಮನ್ಪೆ ಆನ ದಾಯಗ ಪಂಡ ಆ ಕ್ವೆಶನ್ ಓದುನಾಗ ನಿಕಲೆ ಗೊತ್ತಾವ ಆ ಕ್ವೆಶನ್ ಯಾನ್ ಮೂಲು ಒಲಾಂಡಲ ಪಿನ್ ಮನ್ಪೆ ಅಂಡ್ ತೊಟ್ಟಿಗೆ ಆ ಕ್ವೆಶನ್ ನಾನು ಬುಕ್ ಬರೆದಿತ್ತೆ ಅವೇನು ಓದಿಲ್ಲ ಪನ್ಪೆ. ಸೊ ಯು ಕ್ಯಾನ್ ಸಿ ಆಸ್ ವೆಲ್ ಆಸ್ ಹಿಯರ್ ಇಟ್. ಓಕೆ, ಸೊ ಕನ್ನಡ ಸ್ಟಾರ್ಟ್ ಮನ್ಪೈತೆ. ಈ ಕಮೆಂಟನ್ನ ಮಾಡಿದವರು ದಾಕ್ಷಾಯಿಣಿ ಏನಂತ ಕಮೆಂಟ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತು, ಬಟ್ ಬೇರೆಯವ್ರಿಗೂ ಅರ್ಥ ಆಗ್ಬೇಕಲ್ವ. ಸೊ ನಿಮ್ಮ ಕಮೆಂಟ್ಗೆ ನಾನು ಇವಾಗ ಕನ್ನಡದಲ್ಲೇ ರಿಪ್ಲೈ ಮಾಡ್ತೀನಿ, ಯಾಕಂದರೆ ನಾನು ತುಳುನಲ್ಲಿ ಹೇಳಿದ್ರೆ ನಿಮಗೆ ನಾನೇನು ರಿಪ್ಲೈ ಮಾಡಿದೆ ಅಂತ ಅರ್ಥ ಆಗದೆ ಇರ್ಬೋದು. ಸೊ ಹಾಗಾಗಿ ಕನ್ನಡದಲ್ಲೇ ಹೇಳ್ತೀನಿ. ಸೊ ನಿಮ್ಮ ಕ್ವೆಶನ್ ಆಗಿತ್ತು, 6ನೇ ಕ್ವೆಶನ್ ಆದಿತ್ತು. ದಾಕ್ಷಾಯಿಣಿ ಅವರ ಕ್ವೆಶನ್ ಆಗಿತ್ತು, ನಮಸ್ಕಾರ ಸಿಸ್ಟರ್, ನಿಮ್ಮ ವ್ಲಾಗ್ ಮಂಗಳೂರಿಗೆ ಮಾತ್ರ ಸೀಮಿತನಾ ಇಲ್ಲ ಕರ್ನಾಟಕಕ್ಕಿಲ್ಲವಾ? ನೀವು ಕನ್ನಡದಲ್ಲಿ ಮಾತಾಡಬಹುದಲ್ಲ ಅಂದು ಪಾಡ್ದೇರು. ಸೋ ಸ್ವೀಟ್. ನೀವು ನನ್ನ ವ್ಲಾಗ್ಸ್ ನೋಡ್ತಿರೋದೇ ನನಗೆ ತುಂಬ ಖುಷಿ. ನನಗೆ ಅರ್ಥ ಆಯಿತು ನಿಮಗೆ ಖಂಡಿತವಾಗ್ಲೂ ನಮ್ಮ ಭಾಷೆ ಬರೋದಿಲ್ಲ, ಆದ್ರೂ ನೀವು ನೋಡ್ತಾ ಇದ್ದೀರಾ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಏನಂತಂದರೆ, ನಾನು ನನ್ನ ಚಾನಲ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲೇ. ಮಧ್ಯದಲ್ಲಿ ಜಸ್ಟ್ ಫಾರ್ ಚೇಂಜ್ ಇರಲಿ ಅಂತ 1-2 ತುಳು ವ್ಲಾಗ್ಸ್ ಮಾಡಿದೆ. ಆವಾಗ ನನಗೆ ಒಂಥರ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಯಾಕಂದರೆ ವ್ಲಾಗ್ಸ್ ಮಾಡಿ ಹಾಕೋದಕ್ಕೆ ತುಂಬ ಜಾಸ್ತಿ ಜನ ನೋಡದೆ ಇದ್ರು, ಒಂದು ಉಪ್ಪಿನಕಾಯಿ ಜನನಾದರೂ ಅಷ್ಟಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಲ್ವಾ, ಇಷ್ಟ ಆದರೂ. ಸೊ ಹಾಗೆ ನನಗೆ ತುಳು ವ್ಲಾಗ್ಸ್ನಲ್ಲಿ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಷ್ಟು ವ್ಯೂಸ್ ಆಗ್ತಾ ಇತ್ತು. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ನಾನು ತುಳುವಿನಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಮಧ್ಯದಲ್ಲಿ ಮತ್ತೆ ಕನ್ನಡಕ್ಕೆ ಬರೋದಕ್ಕೆ ನಾನು ತುಂಬ ಟ್ರೈ ಮಾಡಿದ್ದೀನಿ, ಯಾಕಂದರೆ ನಿಮ್ಮ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಒಬ್ಬರು ಮೆಸೇಜ್ ಕಳಿಸಿದ್ರು ಕನ್ನಡದಲ್ಲಿ ಮಾಡಿ ಅಂತ. ಸೊ ಹಾಗಾಗಿ ಮಧ್ಯದಲ್ಲಿ ಮತ್ತೆ ಕನ್ನಡ ವ್ಲಾಗ್ಸ್ಗೆ ಜಂಪ್ ಆಗೋದಕ್ಕೆ ಟ್ರೈ ಮಾಡಿದೆ ನಾನು. ಬಟ್ ಆವಾಗಲೂ ಕೂಡ ಕನ್ನಡ ಮಾಡಿದ ತಕ್ಷಣ ಏನಾಯಿತು ಅಂದರೆ ಮತ್ತೆ ವ್ಯೂಸ್ ಕಡಿಮೆ ಆಯಿತು. ಇವಾಗೇನು ಸಿಕ್ಕಾಪಟ್ಟೆ ವ್ಯೂಸ್ ಇದೆ ಅಂತ ನಾನೇನು ಹೇಳ್ತಿಲ್ಲ ತುಳುನಲ್ಲಿ, ಬಟ್ ಓಕೆ ಲಿಟಲ್ ಹ್ಯಾಪಿ ಅನ್ನೋ ಥರ ಇದೆ. ಒಂದು ಸ್ವಲ್ಪ ಜನನಾದರೂ ನೋಡ್ತಾರೆ ಅಲ್ವಾ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹಾಗಾಗಿ ನಾನು ಮತ್ತೆ ತುಳುಗೆ ಬಂದೆ, ತುಳುನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನನಗೆ ತುಂಬ ಕನ್ಫ್ಯೂಷನ್ ಇತ್ತು, ಆ್ಯಕ್ಚುಲಿ ಕನ್ನಡ ಮಾಡಲ ತುಳು ಮಾಡಲ ಕನ್ನಡ ಮಾಡಲ ತುಳು ಮಾಡಲ ಅಂತ. ಬಟ್ ಈಗ ಸದ್ಯಕ್ಕೆ ನನ್ನ ಮೈಂಡ್ ತುಂಬ ಕಂಪ್ಲೀಟಾಗಿ ಸೆಟ್ ಆಗಿಬಿಟ್ಟಿದೆ, ತುಳುನಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ. ನೀವು ಕೇಳಿರೋ ಕ್ವೆಶನ್ ಕರ್ನಾಟಕಕ್ಕೆ ಇಲ್ವಾ ಅಲ್ವಾ? ಡೆಫಿನೆಟ್ಲಿ ಎಲ್ರಿಗೂ ಆಸೆ ಇರುತ್ತೆ ಇಡೀ ಕರ್ನಾಟಕದ ಜನರಿಗೆ ರೀಚ್ ಆಗೋದಕ್ಕೆ, ಕನ್ನಡದಲ್ಲಿ ವ್ಲಾಗ್ಸ್ ಮಾಡೋದಕ್ಕೆ. ನಂಗೆ ತುಂಬಾ ಇಷ್ಟ, ಯಾಕಂದರೆ ನಾನು ಬೆಳೆದಿದ್ದು ಕನ್ನಡದವ್ರ ಜೊತೆ. ನಾನು ಜಾಸ್ತಿ ಮಾತಾಡಿದ್ದು ಬರೀ ಕನ್ನಡನೇ ಮಾತಾಡ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಮನೆಯಲ್ಲಿ ನನ್ನ ಅಮ್ಮನ ಜೊತೆ, ನನ್ನ ತಂಗಿ ತಮ್ಮನ ಜೊತೆ ಕೂಡ ನಾನು ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಕನ್ನಡದಲ್ಲೇ. ಸೊ ಹಾಗಾಗಿ ನನಗೆ ಕನ್ನಡ ಇಷ್ಟ. ಆಮೇಲೆ ತುಳು ಬೇಕಾದ್ರೆ ಮಾತಾಡುವಾಗ ಕೆಲವೊಂದು ಪದಗಳು ಅಂದರೆ ಕೆಲವೊಂದು ಪದಗಳು ನನಗೆ ಅಷ್ಟು ಬರೋದಿಲ್ಲ, ಆಮೇಲೆ ಸ್ಟ್ರಕ್ ಆಗ್ತೀನಿ. ಬಟ್ ಕನ್ನಡ ಮಾತಾಡುವಾಗ ಸ್ಟ್ರಕ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಪಟ್ಬಿಡ ಅಂತ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ನಂಗೆ ಇಷ್ಟನೇ. ಬಟ್ ನೀವು ವ್ಯೂಸ್ ಕೊಡದೇ ಇದ್ರೆ ನಾನು ಹೇಗೆ ಕನ್ನಡದಲ್ಲಿ ಮಾಡಲಿ? ಆ್ಯಂಡ್ ಇನ್ನೊಂದು ಕಾರಣ ಇರ್ಬೋದು ಯಾಕೆ ವ್ಯೂಸ್ ಆಗಲ್ಲ ಅಂತ. ಒಂದು, ಕನ್ನಡಗೆ ಮತ್ತು ತುಳುಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ತುಂಬ ಜನ ವ್ಲಾಗರ್ಸ್ ಇದ್ದಾರೆ. ಆ್ಯಂಡ್ ಈಗ ತುಳುನಲ್ಲೂ ಕೂಡ ಸಾಕಷ್ಟು ಜನ ವ್ಲಾಗರ್ಸ್ ಬರ್ತಾ ಇದ್ದಾರೆ. ಬಟ್ ಕನ್ನಡಗೆ ಮತ್ತು ತುಳುಗೆ ಕಂಪೇರ್ ಮಾಡಿದ್ರೆ ನಂಗೆ ಅನಿಸುತ್ತೆ ತುಳುನಲ್ಲಿ ಸ್ವಲ್ಪ ಇಷ್ಟು ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಅನಿಸುತ್ತೆ. ಕನ್ನಡ ಕಂಪೇರ್ ಮಾಡಿದ್ರೆ ಇಲ್ಲ, ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ ತುಳು ವ್ಲಾಗರ್ಸ್ ಕೂಡ, ನಾನಿಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ಒಂಚೂರು ಕಡಿಮೆ ಇದೆ ಅಂತ ನನ್ಗನ್ಸುತ್ತೆ. ಅದ್ರ ಜೊತೆಗೆ ಕನ್ನಡದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಫೇಮಸ್ ಆಗಿರೋರು ಇದ್ದಾರೆ. ಆಲ್ರೆಡಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರೋರು ತುಂಬ ಜನ ವ್ಲಾಗರ್ಸ್ ಇದ್ದಾರೆ. ಸೊ ಮನಸ್ಸನ್ನ ಗೆದ್ದಿರೋರ ಮಧ್ಯೆ ನಾವು ಹೊಸಬ್ರು ಬರೋದಕ್ಕೆ ಒಂದು ಸ್ವಲ್ಪ ಅವಕಾಶ ಕಡಿಮೆ ಅಂತ ಅನ್ಸುತ್ತೆ, ನನ್ಗನ್ಸುತ್ತೆ. ಸೊ ಅವರ ಮಧ್ಯೆ ನಾವು ನುಸುಳಿ ಬರೋದು ಅಷ್ಟು ಸುಲಭವಾದ ಮಾತೇ ಇಲ್ಲ, ಯಾಕಂದರೆ ಕಂಟೆಂಟ್ ಬೇರೆನೇ ಕೊಡಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಾರೆ. ಎಷ್ಟು ಜನ ಅಂತ ಲೈಫ್ ಸ್ಟೈಲ್ ವ್ಲಾಗ್ಸ್ ನೋಡ್ತಾರೆ ಹೇಳಿ? ಅಂದರೆ ಪ್ರತಿಯೊಬ್ಬರು ಲೈಫ್ ಸ್ಟೈಲ್ನ ನೋಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಈ ಥರ ವ್ಲಾಗ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ನನಗೆ
ಬಿಟ್ಕೊಡಕ್ಕಂತೂ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ತುಳು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗಾಟ್ ದ ಆನ್ಸರ್. ನನಗೆ ಕನ್ನಡದಲ್ಲಿ ವ್ಲಾಗ್ಸ್ ಮಾಡೋದಕ್ಕೆ ಇಷ್ಟ. ಅಫ್ಕೋರ್ಸ್ ಕರ್ನಾಟಕದ ಪ್ರತಿಯೊಬ್ಬರಿಗೂ ರೀಚ್ ಆಗೋದಕ್ಕೆ ತುಂಬಾನೇ ಇಷ್ಟ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಬಟ್ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ನೀವು ನೋಡೋಣ, ಎಲ್ಲರಿಗೂ ಶೇರ್ ಮಾಡಿ. ಕನ್ನಡ ವ್ಲಾಗ್ಸ್ ಜಾಸ್ತಿ ಓಡಿದ್ರೆ ಅವಾಗ ನಮ್ಮ ತುಳುವ್ರಿಗೆ ನಾನು ರೀಸನ್ ಕೊಡ್ಬೋದು, ಕನ್ನಡ ವ್ಲಾಗ್ಸ್ ಜಾಸ್ತಿ ಓಡಿದೆ, ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಬಟ್ ಸದ್ಯಕ್ಕೆ ನಾನು ಇವಾಗ ತುಳುನಲ್ಲೇ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಮಾಡ್ಬಿಟ್ಟಿದ್ದೀನಿ. ಎಷ್ಟು ಸಲ ಅಂತ ನಾನು ಕೂಡ ಶಫಲ್ ಆಗೋದಲ್ಲ, ಇಲ್ಲ ಯಾವ್ದಾದ್ರು ಒಂದು ದೋಣಿನಲ್ಲಿ ಕಾಲು ಇಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಮೈಂಡ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅರ್ಥ ಆಗದಿದ್ರು, ನಮ್ಮ ಭಾಷೆ ಅರ್ಥ ಆಗದೆ ಇದ್ರು, ನೀವು ನಿಮ್ಮ ಭಾಷೆ ಕನ್ನಡ ಆಗಿದ್ರು ನಮ್ಮ ತುಳು ಭಾಷೆಯ ವ್ಲಾಗ್ಸ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲ್ ಲವ್ ನನ್ನ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ದಾಕ್ಷಾಯಿಣಿ ಅವರೇ. ನಿಮ್ಮ ಈ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಿದೆ, ಯಾಕಂದ್ರೆ ಮೊದ್ಲಿಂದನೂ ಅದೊಂದು ಅಭ್ಯಾಸ. 1 ಮಾರ್ಕ್ ಕ್ವೆಶನ್ ಇದ್ರೆ ಒಂದು 3 ಮಾರ್ಕ್ಸ್ಗೆ ಆನ್ಸರ್ ಬರೆಯೋದು. ನನ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ 5 ಮಾರ್ಕ್ಸ್ ಕೊಟ್ರೆ 10 ಮಾರ್ಕ್ಸ್ ಬರೆಯೋದು. 10 ಮಾರ್ಕ್ಸ್ ಕ್ವೆಶನ್ ಆಗಿದ್ರೆ ಒಂದು 3-4 ಪೇಜ್ ಬರ್ದ್ಬಿಡ್ತೀನಿ. ಸೊ ಹಾಗೆ ನೀವು ಕೇಳಿರೋ ಕ್ವೆಶನ್ಗೆ ಇಷ್ಟೆಲ್ಲ ಆನ್ಸರ್ ಇತ್ತು ನಂದು. ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋದಲ್ಲೇ ಆನ್ಸರ್ ಮಾಡಿದೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಓಕೆ, ನೆಕ್ಸ್ಟ್ ನಮ್ಮ ಈಗ ನಾನು ತುಳುಗೆ ಬರ್ತೀನಿ, ಡೋಂಟ್ ಮೈಂಡ್. ಸೊ ಈಗ ಲಾಸ್ಟ್ ವ್ಲಾಗ್ ಒಂಜಿ ಕತೆ ಪಂಡದು ಒಂಜಿ ಕ್ವೆಶನ್ ಕೇಂದಿತ್ತೆ. ಸೊ ನಿಕಲ್ ತೂದಿತ್ತೆ ಜಡ ಆ ವಿಡಿಯೋನ ಚೆಕ್ಔಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಬೋರ್ಡ್ ಲಿಂಕ್ ಕೊಡ್ದು ಕ್ವೆಶನ್ ದಾದ ಅಂತ ನಿಕಲ್ ತೂಲಿದ ಐಪಣ್ಣ ಪಿರೋರೆಂಗ್ ಪನರೇಜ ಒಂಚೂರು ಕತೆ. ಸೊ ಆ ಕ್ವೆಶನ್ಗೆ ಆನ್ಸರ್ ದಿವ್ಯಾ ಭಟ್ ಆರ್ ಕಡಪಾದಿನಿ. ಟೀಚರ್ ಕೇಳೋದು ನಿನ್ನ ಹೆಸರು ಏನು ಅಂತ. ಅಂಡ್ ನೆಕ್ಸ್ಟ್ ಬುಷ್ರಾ ಶರೀಫ್ ಆರ್ ಕಡಪಾದಿನಿ. ವಾಟ್ ಈಸ್ ಯೋರ್ ನೇಮ್ ಅಂತ ಟೀಚರ್ ಕೇಳ್ತಾರೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಮೆಂಟ್ ಸಂತೋಷ್ ಕುಂದರ್. ನಿನ್ನ ಪುದರ್ ದಾದಾ. ಓಕೆ, ಮೂಜು ಜನಲ ಒಂಜೆ ಲೆಕ್ಕ ಆನ್ಸರ್ ಕಡಪಾದರು. ನಿನ್ನ ಪುದರ್ ದಾದಾ. ಎಸ್, ಓಕೆ. ಇತ್ತೆ ನಿಕು ಕಡಪಾದಿನ ಆನ್ಸರ್ ಓಕೆ ರೈಟ್ ಅಂದು ಪನೊಲಿ ಅಂಡ ಒಂದು ಜೋಕ್ ಪರಾಕಾಲದ ಜೋಕ್ ಅವೆ. ಯಾನಕ್ಕೆ ನಿನ್ನ ಕ್ವಶನ್ ಸ್ಕಾರ್ತೀಸ್ ವರ್ಷನ್ ಒಂದು ಎನ್ನನೇ ವರ್ಷನ್ ಯಾನೇ ಒಂಜಿ ಈ ಕ್ವಶನ್ ಬಂದಿದೆ ಎನ್ನನೇ ಆಯ್ನ ಒಂಜಿ ಆನ್ಸರ್ ಉಂಡು. ಸೊ ಅವೇನಿತ್ತು ನಿಕಲೆಕ್ ಪನ್ಪೆ. ಸೊ ಯೋರ್ ಆನ್ಸರ್ ಇಸ್ ಆಕ್ಚುಲಿ ರೈಟ್, ಬಟ್ ಇಟ್ ಇಸ್ ರಾಂಗ್ ಅಕಾರ್ಡಿಂಗ್ ಟು ಮೀ, ಓನ್ಲಿ ಅಕಾರ್ಡಿಂಗ್ ಟು ಮೀ. ಎನ್ನ ಆನ್ಸರ್ ದಾದ ಪಂಡ ಯಾನ್ ಕತೆ ಪನ್ನಾಗ ಪಂಡೆ ನಿಕಲೆಗ್ ಟೀಚರ್ ಬತ್ತಿನಾರೆ ಪಂಡೇರು ನಿಕಲೆಗ್ ಮಾತ್ರೆಗ್ಲೆ ಅನ್ ಕ್ವಶನ್ ಕೇನ್ವೆ. ಆ ಕ್ವಶನ್ಗೆ ನಿಕುಲ್ ಪೂರಕುಲ ಆನ್ಸರ್ ಮನ್ಪೊಡು. ತೂಕ ಅಂಚ ಪಂಡದಿತ್ತೆ. ತೂಕ ನಿಕುಲ್ ಏತು ಪೂರ ಹುಷಾರುಲ್ಲರ್ ತೂಕ ಹೆಂಗ್ ಗೊತ್ತಾಪುಣ ಅಂಚ ಪಂಡದಿತ್ತೆ. ಸೊ ಟೀಚರ್ ಬತ್ತಿ ಕೂಡ್ಲೆ ಅಂಚ ಪಂಡೇರು. ಸೊ ಟೀಚರ್ ಬತ್ತಿ ಬೊಕ್ಕ ಜೋಕುಲ್ ಇರಾಂಡಲ ವಿಶ್ ಮಂತೆರಾ ಇಜ್ಜಿ ಎಲ್ಲ ವಿಶ್ಮಂತದಿಜ್ಜೇರು ಮಲ್ತದಿತ್ತುಂಡ ಯಾನ್ ಪಂಡುದಿತ್ವೆ ಟೀಚರ್ ಉಲಾಯ್ ಬತ್ತೇರು ಬತ್ತಿ ಕುಳ್ಳೆ ಜೋಕುಲ್ ಪುರ ಗುಡ್ ಮಾರ್ನಿಂಗ್ ಮಿಸ್ ಅನ್ ಪಂತುವೆರು ಅಂತ ಪಂಡೇರು ಅಂತ ಯಾನ್ ಪಂತುವೆ. ಬಟ್ ಅವೇನ್ ಯಾನ್ ಮೆನ್ಷನ್ ಮಂತುಜಿ. ಸೊ ಆಯ್ತಾ ಟೀಚರ್ ಒಂಚೂರು ಬೆಚಾದು ಪುನು ಜೋಕುಲ್ ಲೈಕ್ ವಿಶ್ ಮಂತುಜೇರು ಎಂದು. ಸೊ ಬತ್ತಿ ನಾರೇ ಆಡ್ ಪಂಡೇರು ಯಾನ್ ಕ್ವಶನ್ ಕೇನ್ವೆ ಪಂಡದು ಗುಂಡನದಾದ ರೆಸ್ಪಾನ್ಸ್ ಇಜ್ಜಂದಿತ್ತು ಆಯ್ನೆ ಲೆಕ್ಕದು. ಆರ್ ಕೇನಿನ ಕ್ವಶನ್ ದಾದ ಪಂಡ ಟೀಚರ್ ಬೆಳಿಗ್ಗೆ ಕ್ಲಾಸ್ ರೂಮ್ಗೆ ಬಂದ್ ಕೂಡ್ಲೆ ಏನಂತ ವಿಶ್ ಮಾಡ್ತೀರಾ? ಐಕ್ ಗುಂಡ ರಪ್ಪ ಆನ್ಸರ್ ಮಾಡ್ತೆ ಗುಡ್ ಮಾರ್ನಿಂಗ್ ಮಿಸ್. ಅವೇ ಕ್ವಶನ್ ಅವೇ ಆನ್ಸರ್. ದಿಸ್ ಇಸ್ ಮೈ ವರ್ಷನ್ ಆಫ್ ಆನ್ಸರ್ ಪಂಡ ಕಾರ್ತೀಸ್ ವರ್ಷನ್. ವಾಟ್ ಈಸ್ ಯುವರ್ ನೇಮ್? ಅಫ್ ಕೋರ್ಸ್ ಮಾತಾ ಟೀಚರ್ಲ ಫಸ್ಟ್ ಕೇನು ಅವೇನೆ. ಬಟ್ ಅವು ಒಂಜಿ ಅವು ಮಾತಾಡಿಗ್ಲ ಗೊತ್ತುನತ್ತೆ ಅವು ದುಂಬುದ ಕಾಲದ ಜೋಕ್ ಅಂಡ್ ದುಂಬುದ ಕಾಲದ ಕ್ವಶನ್ ದುಂಬುದ ಕಾಲದ ಆನ್ಸರ್. ಎಸ್ ಯು ಆರ್ ರೈಟ್, ಬಟ್ ಎನ್ನ ಪ್ರಕಾರ ರಾಂಗ್. ಎನ್ನ ಆನ್ಸರ್ ಉಂದು. This is my answer. You didn't even guess. ಯಾನ್ ಆಯ್ಕೆ ಪಂಡಿನಿ ನಿಕಲ್ನ ಕಲರ್ಫುಲ್ ಆಯ್ನ ಬ್ಯೂಟಿಫುಲ್ ಆಯ್ನ ಇಮ್ಯಾಜಿನರಿ ಆನ್ಸರ್ಸ್ ಇತ್ತಿನ ಕಡಪಾಲೆ ಎಂದು ನಿಕಲೆಗೆ ಅರ್ಥನೇ ಆಯ್ಜಿ. ನಿಕುಲ್ ಅವೇ ಜೋಕು ಅವೇ ಕ್ವಶನ್ ಅಂದ್ ಎನ್ನದು ಕಡಪಾದರೆ. ಓಕೆ, ಶೂರ್ ರೈಟ್, 50% ರೈಟ್. ಓಕೆ, ಸೊ ದಟ್ಸ್ ಆಲ್. ಇನ್ನಿತ್ತ ವಿಡಿಯೋ ಆತೆ ಕಂಪ್ಲೀಟ್ಲಿ ಕಮೆಂಟ್ ಸೆಕ್ಷನ್ ದನೆ ಡಿಸ್ಕಷನ್ ಆದಿತ್ತು. ಥ್ಯಾಂಕ್ ಯು ಸೋ ಮಚ್ ಪಿರೋವರೆ ಆ್ಯಂಡ್ ನಿಕಲೆಗೆ ತಿಕ್ಕುವೆ ಬಕ್ಕೊಂಜಿ ಪಸತಾಯಿನ ವಿಡಿಯೋ ಮಾತೆಲ್ಲ ಕಾತದು ಪ್ಲೇ ಲಾಟ್ಸ್ ಪ್ಲಾ. ಬಾಯ್. ಮೋಕೆ ಕೊರ್ಲೆ ಸಪೋರ್ಟ್ ಮನ್ಪಲೆ, ಸಬ್ಸ್ಕ್ರೈಬ್ ಮನ್ಪಲೆ, ಲೈಕ್ ಮನ್ಪಲೆ, ಮರಪಂದೆ ಮಾತರಿಗ್ಲೆ ಶೇರ್ ಮನ್ಪಲೆ.